ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾಣಿ ಅಬ್ಬಕ್ಕ ಹೆಸರಿಡಬೇಕೆಂದು ಉಳ್ಳಾಳ ವೀರ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಆಗ್ರಹಿಸಿದೆ. ಮಂಗಳೂರಿನಲ್ಲಿ ಉಳ್ಳಾಳ ವೀರ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸ್ವಾಗತ ಅಧ್ಯಕ್ಷ ಕೆ ಜಯರಾಮ್ ಶೆಟ್ಟಿ ಅವರು ಮಾತನಾಡಿ, ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅನೇಕ ಹೆಸರುಗಳನ್ನು ಸೂಚಿಸಲಾಗುತ್ತಿದೆ. ಈ ಬಗ್ಗೆ ನಮ್ಮಿಂದ ಯಾವುದೇ ಟೀಕೆಗಳಿಲ್ಲ. ಆದರೆ ಪ್ರಾರಂಭದಲ್ಲಿಯೇ ನಾವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಅಬ್ಬಕ್ಕ ಹೆಸರನ್ನ ಇಡಬೇಕೆಂದು ಹಕ್ಕೊತ್ತಾಯ ಮಾಡುತ್ತಾ ಬಂದಿದ್ದೇವೆ. ಭಾರತಕ್ಕೆ ಪೋರ್ಚುಗೀಸರು ದಾಳಿ ಮಾಡಿದಾಗ ಅವರನ್ನ ಹಿಮ್ಮೆಟ್ಟಿಸಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದರಲ್ಲಿ ಮೊದಲ ಮಹಿಳಾ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡ ಅಬ್ಬಕ್ಕರ ಹೆಸರು ಹೆಚ್ಚು ಸೂಕ್ತ ಅನ್ನೋದು ನಮ್ಮ ನಿಲುವು ಎಂದು ಹೇಳಿದರು. ಇನ್ನು ಈ ವೇಳೆ ಸಮಿತಿಯ ಅನೇಕರು ಉಪಸ್ಥಿತರಿದ್ದರು. ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತೇನು ಬೇರೆ ಬೇರೆ ಹೆಸರುಗಳನ್ನ ಕೇಳ್ತಾ ಇದೆ, ನಾವೇನು ಅದನ್ನ ಟೀಕೆ ಮಾಡ್ತಾ ಇಲ್ಲ. ಆದರೆ 1545 ಸುಮಾರಿಗೆ ಈ ದೇಶಕ್ಕೆ ಪೋರ್ಚುಗೀಸರು ದಾಳಿಟ್ಟಾಗ ಅವರನ್ನ ಧೈರ್ಯವಾಗಿ ಹಿಮ್ಮೆಟ್ಟಿಸಿ ಅಸಹಕಾರವನ್ನು ತೆಗೆದುಕೊಂಡು ಇಡೀ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹೆಸರನ್ನ ಪಡೆದಂತ ಅಬ್ಬಕ್ಕಳ ಹೆಸರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಚ್ಚು ಸೂಕ್ತ ಮತ್ತು ಸಮಂಜಸ ಅಂತ ಪ್ರಾರಂಭದಲ್ಲೇ ಅಬ್ಬಕ್ಕಳ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕೆಂಬ ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತೇನು ಬೇರೆ ಬೇರೆ ಹೆಸರುಗಳನ್ನ ಕೇಳ್ತಾ ಇದೆ, ನಾವೇನು ಅದನ್ನ ಟೀಕೆ ಮಾಡ್ತಾ ಇಲ್ಲ. ಆದರೆ 1545 ಸುಮಾರಿಗೆ ಈ ದೇಶಕ್ಕೆ ಪೋರ್ಚುಗೀಸರು ದಾಳಿಟ್ಟಾಗ ಅವರನ್ನ ಧೈರ್ಯವಾಗಿ ಹಿಮ್ಮೆಟ್ಟಿಸಿ ಅಸಹಕಾರವನ್ನು ತೆಗೆದುಕೊಂಡು ಇಡೀ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹೆಸರನ್ನ ಪಡೆದಂತ ಅಬ್ಬಕ್ಕಳ ಹೆಸರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ